ಯುಟಿ ಕ್ರಿಯೇಷನ್ ಆವಳದ ಐಸಿರಿ ಎನ್ನುವ ಕನ್ನಡ ಭಕ್ತಿಗೀತೆ ಬಿಡುಗಡೆ ಸಮಾರಂಭವು ಇದೇ ಬರುವ 15-10-2023 ಸಂಜೆ 7:30ಕ್ಕೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಆವಳದ ಮಠದ ದಿವ್ಯ ಸನ್ನಿಧಿಯಲ್ಲಿ ಜರಗಲಿದೆ. ಶ್ರೀಮತಿ ವಿಜೇತಾ ಎನ್.ಕೆ. ಕುಲಾಲ್ ಬೇಕೂರು ನಿರ್ಮಾಣದಲ್ಲಿ ಎನ್.ಕೆ. ಕುಲಾಲ್ ಬೇಕೂರು ಸಾಹಿತ್ಯ ಮತ್ತು ಗಾಯನದ ಜೊತೆ ಶ್ರೀಮತಿ ಲಿಖಿತಾ ಭಟ್ ಗಾಯಕಿಯಾಗಿರುವ ಆವಳದ ಐಸಿರಿ ಭಕ್ತಿಗೀತೆಯನ್ನು ಕಾರ್ತಿಕ್ ಲಾಲ್ಬಾಗ್ ನಿರ್ದೇಶಿಸಿದ್ದಾರೆ. ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯಾರ್ನ ಮ್ಯಾನೇಜರ್ ಆಗಿರುವ ಶ್ರೀ ಎಚ್ ಮಹಾಲಿಂಗ ಭಟ್ ಮತ್ತು ಶುಭಶರಣ್ ತತ್ಲಾಜೆ ಸಂಪೂರ್ಣ ಸಹಕಾರದೊಂದಿಗೆ ಶಮೀರ್ ಮುಡಿಪು ಆಡಿಯೋ ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ ನಿರ್ವಹಿಸಿದ್ದಾರೆ. ಗಾಯಕ ರಾಜೇಶ್ ಮುಡಿಪು, ಪ್ರಶಾಂತಿ ವಿದ್ಯಾ ಕೇಂದ್ರ ಪ್ರಾಂಶುಪಾಲರಾದ ಶ್ರೀ ವಾಮನನ್, ಆವಳ ಮಠದ ಶ್ರೀ ವಿಷ್ಣು ಪ್ರಸಾದ್, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆವಳ ಮಠ ಆವಳದ ಐಸಿರಿ ಭಕ್ತಿಗೀತೆಗೆ ಜೊತೆಯಾಗಿದ್ದಾರೆ.